ನಂಗೆ ಭಯ ಆಗ್ತಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಹೆಸರು ಉಷಾ. ನಾನು ಹಾಂಗ್ಕಾಂಗ್ ಇಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಸ್ಪೆಷಲ್ ಏನಂತ ಹೇಳಿದ್ರೆ ಟೈಫೂನ್. ಹೌದು, ಹಾಂಗ್ಕಾಂಗ್ಗೆ ಟೈಫೂನ್ ಬರ್ತಿದೆ. ಪ್ರಾಬ್ಲಿ ನಾನು ಈ ವಿಡಿಯೋ ಹಾಕೋಷ್ಟ್ರೊಳಗೆ ನಿಮಗೆ ಇದ್ರ ಬಗ್ಗೆ ಜಾಸ್ತಿನೇ ಗೊತ್ತಾಗಿರುತ್ತೆ ಅಂತ ಹೇಳ್ಬೋದು. ಟೈಫೂನ್ ಅಲ್ಲಿ ಬೇರೆ ಬೇರೆ ರೀತಿ ಸಿಗ್ನಲ್ಸ್ ಇದೆ. ಏನಂತ ಹೇಳಿದ್ರೆ 800 ಕಿಲೋಮೀಟರ್ಸ್ ಒಳಗಡೆ ಬಂದಾಗ ಆ ಗಾಳಿಯ ಒತ್ತಡ ಹೇಗಿರುತ್ತೆ ಅದ್ರ ಮೇಲೆ ಇವರು ಟೈಫೂನ್ ಸಿಗ್ನಲ್ಸ್ ನ ಮಾಡಿರ್ತಾರೆ. ಲೈಕ್ ಫಸ್ಟ್ ಬಂದ್ಬಿಟ್ಟು ಟೈಫೂನ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ T1 ಅಂತ ಹೇಳ್ತಾರೆ. T1, T3 ಹಾಗೆ T8, T9 ಹಾಗೂ T10. ಸೊ T10 ಈ ವರ್ಷದಲ್ಲಿ ಬರ್ತಾ ಇರೋದು. ಅದು 5 ವರ್ಷ ಆದ್ಮೇಲೆ ಬರ್ತಾ ಇದೆ. T3 ಅಂದ ತಕ್ಷಣ ನರ್ಸರಿ ಮಕ್ಕಳಿಗೆ ಆಟೋಮೆಟಿಕ್ಲಿ ರಜಾ ಇರುತ್ತೆ. ನಾವು ಯಾವುದೇ ಒಂದು ನ್ಯೂಸ್ ನ ನೋಡೋದ್ ನೆಸೆಸರಿ ಇಲ್ಲ, ಏನೂ ಇರೋದಿಲ್ಲ. T8 ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದು ಪ್ರೈಮರಿ ಸ್ಕೂಲ್ಗೆ ಇರ್ಬೋದು ಅಥವಾ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ, ಅವ್ರೆಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಕೊಡ್ತಾರೆ. ಹಾಗೆ ಪ್ರೈಮರಿ ಮಕ್ಕಳಿಗೆ ಕೂಡ ರಜಾ ಇರುತ್ತೆ. ಸೊ ಇನ್ನು T9 ಹಾಗೂ T10 ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾನು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ ಅಂತಾನೆ ಎಷ್ಟೊಂದು ಒಂದು ಗ್ರಾಸರಿ ಶಾಪ್ಸ್ ಅಲ್ಲಿ ತುಂಬಾ ಜನ ಬಂದು ಬೇಕಾಗಿರೋದಕ್ಕಿಂತ ಜಾಸ್ತಿ ತಗೊಂಡ್ ಹೋದಾಗ ಅಲ್ಲಿ ಸಪ್ಲೈ ತುಂಬಾ ಕಡಿಮೆ ಆಗುತ್ತೆ. ಮತ್ತು ನಾವು ಕೂಡ ಅಂಗಡಿಗೆ ಹೋಗ್ತೀವಿ, ಏನೂ ಸಿಗೋದಿಲ್ಲ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಹೋದವ್ರಿಗಂತೂ ಇನ್ನೂ ಏನೂ ಸಿಗೋದಿಲ್ಲ. ಮೈ ಅಬ್ಸರ್ವೇಟರಿ ಆಪ್ ಅಂತಿರುತ್ತೆ, ಅದ್ರ ಮೂಲಕ ನಮ್ಗೆ ಎಲ್ಲ ಒಂದು ಡೀಟೇಲ್ಸ್ ಸಿಗುತ್ತೆ. ಹವಾಮಾನ ವರದಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾದ ಒಂದು ಆಪ್ ಇದೆ ಹಾಂಗ್ಕಾಂಗ್ ನಲ್ಲಿ. ಅಫ್ಕೋರ್ಸ್ ಹಾಂಗ್ಕಾಂಗ್ ಅಲ್ಲಿ ಅಷ್ಟೇ ಅದು ವರ್ಕ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನೀವು ಹಾಂಗ್ಕಾಂಗ್ ಅಲ್ಲಿ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ಹಾಂಗ್ಕಾಂಗ್ಗೆ ನಿಮ್ಮ ಒಂದು ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಬರ್ತಾ ಇದಾರೆ, ಅಥವಾ ನೀವು ಟೂರಿಸ್ಟ್ ಆಗಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ 2017 ಅಲ್ಲಿ ಮ್ಯಾಂಕೂಟ್ ಅಂತ ಬಂದಿತ್ತು. ತುಂಬಾನೇ ಡೇಂಜರಸ್ ಆಗಿರೋ ಒಂದು ಟೈಫೂನ್ ಅಂತ ಹೇಳ್ಬೋದು. ಸುಮಾರು ಮನೆಗಳಲ್ಲಿ ಕಿಟಕಿ ಒಡೆದೋಗಿತ್ತು. ಇಲ್ಲಿ ವ್ಯೂಸ್ಗೆ ಅಂತ ಹೇಳಿ ದೊಡ್ಡ ದೊಡ್ಡ ಗ್ಲಾಸ್ ಕಿಟಕಿಗಳು ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಯಾವ ರೀತಿ ಎಲ್ಲ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದೀವಿ ಅಂತ ಈ ವ್ಲಾಗ್ ನಲ್ಲಿ ನಾನು ನೋಡಿಸ್ತೇನೆ. ಇದು ಬ್ಯಾಲ್ಕನಿಲಿ ಇರೋವಂಥ ಎಲ್ಲ ಪಾಟ್ಸ್ಗಳನ್ನ ನಾನು ತೆಗೆದು ಒಳಗಡೆ ಇಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸಲ ಟೈಫೂನ್ ಬಂದು ಡೈರೆಕ್ಟ್ ಹಿಟ್ ಇದೆ ಹಾಂಗ್ಕಾಂಗ್ಗೆ. ಸೊ ಹಾಗಾಗಿ ಚಾನ್ಸ್ ತಗೊಳ್ಳೋದು ಬೇಡ. ನೋಡಿ, ಸ್ಟಾರ್ಮ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಇದೆ, ಎಷ್ಟು ಹ್ಯೂಮಿಡ್ ಇತ್ತು ಅಂತ ಹೇಳಿದ್ರೆ, ಈಗಷ್ಟೇ ನಾನು ನೀನಾ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. ತುಂಬಾ ಹ್ಯೂಮಿಡ್ ಇದೆ. ಇದು ಕರ್ಬೇವಿನ ಸೊಪ್ಪು ಎಷ್ಟು ದೊಡ್ಡದಾಗಿ ಬಂದಿದೆ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ರು. ಅಮೆರಿಕಾ ಮೂವಿ ನೋಡಿತ್ತು ಅಂತ ಹೇಳಿದ್ರೆ ಆ ಮೂವಿನಲ್ಲಿ ಹೇಳ್ತಾರೆ ಕರ್ಬೇವಿನ ಸೊಪ್ಪು ಒಂದು ಇಂಡಿಯಾಯಿಂದ, ಹಾಗೆ ಅಲ್ಲಿರೋ ಮಣ್ಣು ಕೂಡ ಇಂಡಿಯಾಯಿಂದ. ಬಟ್ ಇಲ್ಲಿ ಎರಡೂ ಹಾಂಗ್ಕಾಂಗಿಂದನೇ ಇದೆ. ಈಗ ಟೈಮ್ 12:15. ನಾನು ನಿನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನೋಡ್ತಾ ಇರೋವಂಥ ಗಾಜ್ ಏನಿದೆ ಅದು ಸಾಯಂಕಾಲ ಅಂದರೆ T3 ಅನೌನ್ಸ್ ಮಾಡಿದ ತಕ್ಷಣನೇ ವೈಟ್ ಟೇಪಿಂದ ಅಲಂಕಾರ ಆಗಿರುತ್ತೆ. ಯಾಕಂದರೆ ಗಾಳಿ ಫೋರ್ಸಿಗೆ ಈ ದೊಡ್ಡ ದೊಡ್ಡ ಗ್ಲಾಸ್ ಒಡೆದೋಗ್ಬಾರ್ದು ಅಂತ ಹೇಳಿ ಪ್ರತಿಯೊಂದು ಕಡೆ ಹಾಂಗ್ಕಾಂಗ್ನಲ್ಲಿ ಇದನ್ನು ನೀವು ನೋಡ್ಬೋದು. ಸೊ ಅದೇನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟೈಫೂನ್ ಬರ್ತಿದೆ ಅಂತ. ಸೊ ನೀವೇನಾದರೂ ಆ್ಯಪ್ ನೋಡಿಲ್ಲ ಅಂತ ಹೇಳಿದ್ರು ಈ ರೀತಿನಲ್ಲಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ಆ ಟೇಪ್ಗೆ ಡಕ್ ಟೇಪ್ ಅಂತ ಹೇಳಿ ಕರೀತಾರೆ. ಸೊ ನಾವು ನಾರ್ಮಲ್ ಸೆಲೋ ಟೇಪ್ ಅಂತ ಹಾಕ್ತೀವಲ್ಲ, ಸೊ ಅದಲ್ಲ, ಈ ಗ್ಲಾಸಿಗೆ ಅಂತ ಹೇಳಿ ಹೊಡಿಬಾರ್ದು ಅಂತ ಹೇಳಿ ಡಕ್ ಟೇಪ್ ಅಂತ ಸಿಗುತ್ತೆ. ಅದು ಕೂಡ ಇಂಪಾರ್ಟೆಂಟು. ಈಗ ಟೈಮ್ ಆಲ್ಮೋಸ್ಟ್ 5 o'clock ಆಗಿದೆ. ಗಾಜ್ ಮೇಲೂ ಆಲ್ರೆಡಿ ಎಕ್ಸ್ ಮಾರ್ಕ್ ಬಂದ್ಬಿಟ್ಟಿದೆ. ಇದನ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಭಯ ಆಗುತ್ತೆ. ಯಾಕಂದರೆ ನಮಗೂ ಕೂಡ ಭಯ ಆಗ್ತಾ ಇತ್ತು. ಬಟ್ ಜಸ್ಟ್ ಪ್ರಿಕಾಷನ್ಸ್ ಅಷ್ಟೇ. ಯಾವ್ಯಾವ ಕಮ್ಯುನಿಟಿನಲ್ಲಿ ಇರ್ತೀರಾ ಆ ಟವರ್ ಲಾಬಿನಲ್ಲಿ ಇದನ್ನು ನೀವು ಕಂಪಲ್ಸರಿ ನೋಡ್ಬೋದು. ಎಲ್ಲೋಗ್ತಿರೋದು ನೀನು? 5ರಿಂದ 6 ಗಂಟೆಗೆ ಡ್ರಾಯಿಂಗ್ ಕ್ಲಾಸ್ ಇದೆ. ಸೊ ನಾವು ಹೋಗಿ ಡ್ರಾಪ್ ಮಾಡಿ ಅಲ್ಲೇ ಲಾಬಿನಲ್ಲಿ ಕೂತು ಬರಬೇಕು. ಎಲ್ಲಿವರೆಗೂ ಹೋಗ್ತಿದೆ ಅಂತ ಹೇಳಿದ್ರೆ ನೋಡಿ, ನಾವಿರೋದು ಆ್ಯಕ್ಚುಲಿ 11th ಫ್ಲೋರು ಬೇರೆ ಟವರಲ್ಲಿ. ಇವಾಗ ನಾವು ಹೋಗ್ತಾ ಇರೋದು 65 ಫ್ಲೋರಿಗೆ, ಅಂದರೆ 65th ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಹೈಯೆಸ್ಟ್ ಫ್ಲೋರಲ್ಲಿದ್ದೀವಿ ನಾವು. ಬಂತು. ಇದೇ ಟವರಲ್ಲಿ ನನ್ನ ಫ್ರೆಂಡ್ ಮನೆ ಇದೆ. ಅವರು ಕನ್ನಡದವರು. ಅವರ ಒಂದು ಮನೆ 38ನೇ ಫ್ಲೋರಲ್ಲಿದೆ. ವ್ಯೂ ನೋಡಿ ಯಾವ ರೀತಿ ಎಲ್ಲ ಕಾಣಿಸ್ತಿದೆ ಅಂತ. ಫುಲ್ ಕಾಮ್ ಆಗಿದೆ. ಕಾಮ್ನೆಸ್ ಬಿಫೋರ್ ದ ಸ್ಟಾರ್ಮ್ ಅಂತ ಹೇಳ್ತಾರಲ್ಲ ಆ ರೀತಿ. ಕಪ್ಪು ಮೋಡಗಳು ಇನ್ನೇನು ಎಲ್ಲ ಒಟ್ಟಾಗಿ ಬರ್ತಿದೆ ಅಂತ ಹೇಳ್ಬೋದು. ಇವರ ಒಂದು ವ್ಯೂ ಇಂಟರ್ನ್ಯಾಷನಲ್ ಹಾಂಗ್ಕಾಂಗ್ ಏರ್ಪೋರ್ಟ್ ವ್ಯೂ. ನಮ್ಮ ಮನೆಯಿಂದ ಕಾಣಿಸೋದು ಮೌಂಟೇನ್ ವ್ಯೂ. ಈ ಒಂದು ಟವರಿಗೆ ನಾನು ಬಂದಾಗೆಲ್ಲ ಇಲ್ಲಿ ಇವ್ರ ಮನೆಗೆ ಬಂದೇ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀನಾ ಬೆಸ್ಟ್ ಫ್ರೆಂಡ್ ಇದ್ದಾನೆ ಇಲ್ಲಿ. This side, this side. Push front, push front. This one, this side.
ಬನ್ನಿ ನಿಮ್ಮೆಲ್ಲರನ್ನೂ ನಾನು ನಮ್ಮನೆ ಟವರ್ ಕೆಳಗಡೆ ಇರೋವಂಥ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಂದರೆ ಸೂಪರ್ ಮಾರ್ಕೆಟಿಗೆ. ಪ್ರತಿಯೊಬ್ಬರು ಕೂಡ ಕೈಗೆ ಏನು ಸಿಗುತ್ತೆ ಅದನ್ನೆಲ್ಲನೂ ತೊಗೊಂಡು ಹೋಗ್ತಾ ಇರ್ತಾರೆ. ದೇರ್ ಇಸ್ ನೋ ಟುಮಾರೋ ಅನ್ನೋ ರೀತಿನಲ್ಲಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಶೆಲ್ಫಲ್ಲೂ ಔಟ್ ಆಫ್ ಸ್ಟಾಕ್ ಅನ್ನೋದನ್ನು. ಇದೆಲ್ಲ ನೋಡಿದಾಗ ನಮಗೂ ಕೂಡ ಭಯ ಆಗುತ್ತೆ. ಸೊ ನನ್ನ ಮನೆಗೆ ಬಂದು ಆಲ್ರೆಡಿ ನಾನು ಕೂಡ ಡಕ್ ಟೇಪ್ನ ಎಲ್ಲ ಕಡೆ ಅಂಟ್ಸೋದು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನನಗೆ ನೀನಾ ಹೆಲ್ಪ್ ಮಾಡ್ತಿದ್ದಾಳೆ. ಆಮೇಲೆ ಪಾಟ್ ಕೂಡ ಒಳಗಡೆ ಇಡಬೇಕಾಗಿತ್ತು. ಸೊ ಈಗ ಹೇಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವಳು ಬಂದು ನಂಗೆ ಹೆಲ್ಪ್ ಮಾಡೋದ್ರಿಂದ ನಂಗೆ ಕೂಡ ಸ್ವಲ್ಪ ಈಸಿ ಅನಿಸುತ್ತೆ. Oh! I was searching for this. I found it. ನಿನ್ನ ಸ್ಟ್ಯಾಂಡು ಕ್ಯಾಮ್ರಾ ಎರಡೂ ಹೊರೋಗುತ್ತೆ ಇವಾಗ. ನಿನ್ನ ಕ್ಯಾಮ್ರಾಗೆ ಎಲ್ಲಿ ಗೋಳಾಕೋತದೆ, ನಿಂಗೆ ಗೋಳಾಕೋತದು. ಸುಮಾರು 6 ಗಂಟೆ ಅಷ್ಟೊತ್ತಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ಜಾಸ್ತಿ ಆಗ್ತಾನೇ ಇದೆ. ಈಗ ಟೈಮ್ ಬಂದು 7:30. ಗಾಳಿ ಸ್ಪೀಡ್ ಕೂಡ ಜಾಸ್ತಿ ಆಗಿದೆ. T9 ಸಿಗ್ನಲ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಪ್ರಾಬ್ಲಿ ಹಾಫ್ ಆನ್ ಅವರ್ 1 ಅವರ್ನಲ್ಲಿ T10ನ ಕೂಡ ಅನೌನ್ಸ್ ಮಾಡ್ತಾರೆ. ನಾನು ನಮ್ಮನೆ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಜನಗಳಿದ್ದಾರಾ ಇಲ್ವಾ ಅಂತ ನೀವು ನೋಡ್ಬೋದು. ಯೂಶ್ವಲಿ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಎಷ್ಟೊತ್ತಾದರೂ ಜನಗಳು ಓಡಾಡ್ತಾನೆ ಇರ್ತಾರೆ. ಬಟ್ ಈ ಟೈಮ್ನಲ್ಲಿ ಒಬ್ಬರು ಕೂಡ ಇರಲಿಲ್ಲ. ಫುಲ್ ಒದ್ದೆ ಆಗಿದೆ. ಹೌದು, ಕ್ರೇಜಿ ಆಗಿದೆ. ಹೋಗ್ಬಿಡೋಣ. ಅಲ್ಲಿ ಮೇಲ್ಗಡೆ ಹೆಂಗ್ ಗಾಳಿ ಬರ್ತಿದೆ ಆ ಕಡೆಗೆ, ಅಲ್ಲ ಆ ಕಡೆಗೆ. ಆಕ್ಚುಲಿ ಆಗ್ತಿದೆ. ಓಹ್, ಸೊ ಗಾಳಿ ಸ್ಪೀಡ್ ಜಾಸ್ತಿ ಆಯಿತು. ಇವಾಗ ಮನೆಗೆ ಹೋಗೋಣವಾ? ನೀನು ಯಾಕೆ ಇಲ್ಲಿ ಒಬ್ಬನೇ ನಿಂತಿದ್ಯಾ? ಓಹೋ, ಇಲ್ಲಿರೋ ಡಸ್ಟ್ಬಿನ್ಗಳೆಲ್ಲ ಹೊರಗಡೆ ಇಟ್ಟಿರ್ತಾರೆ, ಎಲ್ಲ ಟವರ್ ಹತ್ರ ಇಟ್ಟಿರ್ತಾರೆ. ಸೊ ಗಾಳಿ ಬರುತ್ತೆ ಅಂತ ಹೇಳಿ ಎಲ್ಲನೂ ಒಳಗಡೆ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಇಡ್ತಾರೆ. ಇದು ಲಿಫ್ಟಿಗೆ ಹೋಗೋ ಅಂಥ ಜಾಗ. ಹರಿಕೇನ್ ಸಿಗ್ನಲ್ T10 ವಾರ್ನಿಂಗ್ ನೋಟಿಫಿಕೇಶನ್ ಬಂದಿದೆ. ಸೊ ಈಗ ಮನೆಗೆ ಹೋಗಬೇಕು. ಗಾಳಿ ಕೂಡ ಜಾಸ್ತಿ ಆಗ್ತಿದೆ. ಮನುಷ್ಯರು ವಾಕ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಬಟ್ ನಾಯಿಗಳಿಗೆ ಕಂಪಲ್ಸರಿ ಇಲ್ಲಿ ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ವಾಕಿಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಟೈಫೂನ್ ಹೇಗೆಲ್ಲ ಬಂತು, ನಾವೆಲ್ಲ ಹೇಗೆ ಪ್ರಿಪೇರ್ ಆದ್ವಿ ಅಂತ ತೋರಿಸ್ದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಆಫ್ಟರ್ ಎಫೆಕ್ಟ್ ಅಂದರೆ ಟೈಫೂನ್ ಆದಮೇಲೆ ಏನೇನಿರುತ್ತೆ ಅಂತ ಹೇಳಿ ನಾನು ಮುಂದಿನ ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ವೇಟ್ ಫಾರ್ ಪಾರ್ಟ್ 2 ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಉಷಾ, ಪ್ರೀತಿನ ಹಂಚಿ ಆನಂದಿಸಿ.